ಮುರಿದು ಬಿದ್ದು ಉಳಿದಿರುವ ಸೇತುವೆಯ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆ ಸೋಮವಾರ ಆರಂಭಿಸಿದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳಿಪಾಳಿ ಗುರ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಸೇತುವೆ ಮುರಿದು ಬಿದ್ದು ಈ ಭಾಗದ ಜನರಿಗೆ ಸಾಕಷ್ಟು ತೊಂದರೆಯಾಗಿದ್ದು, ಹೊಸ ಸೇತುವೆ ನಿರ್ಮಾಣಕ್ಕೆ ಡಿಸೆಂಬರ್ನಲ್ಲಿ ಟೆಂಡರ್ ಕರೆಯುವ ಸಾಧ್ಯತೆ ಇದೆ. ಈ ಹಿಂದೆ ಟೆಂಡರ್ ಕರೆಯಲಾಗಿದೆ ಎಂದು ಹೇಳಲಾಗಿತ್ತು. ಈ ಕುರಿತು ತಾನು ಹಾಗೂ ಶಾಸಕ ಭರತ್ ಶೆಟ್ಟಿ ಅವರು ಲೋಕೋಪಯೋಗಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿಚಾರ ತಿಳಿಸಿದ್ದು, 14.50 ಕೋಟಿ ರೂಪಾಯಿ ಅನುದಾನಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ಅದರ ವಿಳಂಬದ ಹಿನ್ನೆಲೆಯಲ್ಲಿ ಶಾಸಕ ವಿಶೇಷ ಅನುದಾನದಲ್ಲಿ ಇಬ್ಬರು ಕೂಡ ತಲಾ 2 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇವೆ. ಹೀಗಾಗಿ ಶೀಘ್ರ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದರು. ಸೇತುವೆ ತಮಗೆಲ್ಲ ತಿಳಿದಾಗೆ ಕಳೆದ ಮಳೆಗಾಲ ಅದರ ಹಿಂದಿನ ಮಳೆಗಾಲದಲ್ಲಿ ಬಿದ್ದೋಗಿತ್ತು. ಬಹಳಷ್ಟು ಈ ಭಾಗದ ಜನರಿಗೆ ತೊಂದರೆ ಅನುಭವಿಸ್ತಾ ಇದ್ರು. ಅದಕ್ಕೆ ನಿರಂತರವಾಗಿ ನಾವು ಪ್ರಯತ್ನ ಪಟ್ಟು ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ. ಡಿಸೆಂಬರಲ್ಲಿ ಟೆಂಡರ್ ಪೂರ್ತಿ ಆಗ್ಬೋದು. ಟೆಂಡರ್ ಕೆಲಸ ಅದರ ಮೊದಲು ಡಿಪಾರ್ಟ್ಮೆಂಟ್ ವತಿಯಿಂದಲೇ ಈ ಒಂದು ತೆರವು ಮಾಡುವ ಕೆಲಸ ಮತ್ತು ಇದನ್ನು ಹೊಡೆಯುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಆದಷ್ಟು ಬೇಗ ಈ ಬರುವ ಮಳೆಗಾಲದ ಒಳಗೆ ಈ ಸೇತುವೆ ಪೂರ್ಣಗೊಳ್ಳಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಅದರಿಂದ ಆದಷ್ಟು ಬೇಗ ಪೂರ್ಣಗೊಳ್ತದೆ ಎನ್ನುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ಟೆಂಡರ್ ಆಗಿತ್ತು ಅಂತ ನಮ್ಮನ್ನು ಹಾಗೆ ಹೇಳ್ತಾ ಇದ್ರು. ನಾವು ಶಾಸಕರು ಹೋಗಿ ಅಲ್ಲಿ ಗಲಾಟೆ ಮಾಡೋದು, ನಾವು ಟೆಂಡರ್ ಆಗಿದೆ ಅಂತ. ಟೆಂಡರ್ ಪ್ರಕ್ರಿಯೆ ನೋಡುವಾಗ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಬೇಕಾದ ಅನುದಾನವೂ ಇಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಮೊನ್ನೆ ಹೋಗಿ PW ಮಿನಿಸ್ಟರ್ ಹತ್ರ ಭಾಳಷ್ಟು ಗಲಾಟೆ ಮಾಡಿ ಮುಖ್ಯಮಂತ್ರಿ ಹತ್ರ ಮಾತಾಡುವಾಗ ನಾನು ಮತ್ತು ಭರತ್ ಶೆಟ್ಟಿ ಅವರು ಕಡೆಗೆ ನಮಗೆ 14.5 ಕೋಟಿ ಅನುದಾನವನ್ನು ಕೊಟ್ಟುಬಿಟ್ರು. ಆದರೆ ಅದೇ ಅನುದಾನವನ್ನು ಅದಕ್ಕೆ ಟೈಮ್ ಆಗ್ತದೆ. ಯಾಕೆಂದರೆ ಅದನ್ನು ಬಜೆಟಲ್ಲಿ ಆಗಿ ಮತ್ತು ಕ್ಯಾಬಿನೆಟ್ಗೆ ಹೋಗಿ ಬರುವಾಗ ಅದರ ನಂತರ ಟೆಂಡರ್ ಆಗುವಾಗ ಅದು ಮಾರ್ಚ್ ತನಕ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ನಮಗೆ ವಿಶೇಷವಾಗಿ ಕೊಟ್ಟಂಥ ಶಾಸಕರಿಗೆ ಕೊಟ್ಟಂಥ 25 ಕೋಟಿಯಲ್ಲಿ ನಾವು 2 ಕೋಟಿಯನ್ನು ಸದ್ಯಕ್ಕಿಟ್ಟು, ಯಾಕೆಂದರೆ 1/3 ದುಡ್ಡು ಇಟ್ಟರೆ ಅದನ್ನು ಟೆಂಡರ್ ಕರಿಬೋದು. ಸಾಧಾರಣ ಒಂದು ಟೆಂಡರ್ನ ಪೂರ್ತಿ ಮೊತ್ತದ 1/3 ಭಾಗದ ದುಡ್ಡು ಅದಕ್ಕಿದ್ದರೆ ಟೆಂಡರ್ ಪ್ರಕ್ರಿಯೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಕೆಲಸ ಪ್ರಾರಂಭ ಆದರೆ ಈ ವರ್ಷದಲ್ಲಿ ಮುಗೀತದೆ. ಇಲ್ಲದ್ರೆ ಇನ್ನೊಂದು ಮಳೆಗಾಲ ಸಿಗ್ತದೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆ ದುಡ್ಡನ್ನು ಇದಕ್ಕೆ ಡೈವರ್ಟ್ ಮಾಡಿ ಕೆಲಸ ಪ್ರಾರಂಭ ಮಾಡುವ, ಮತ್ತೆ ಅದು ದುಡ್ಡು ಸಿಗ್ತದೆ ಅಂತ ಕೆಲಸ ಪ್ರಾರಂಭ ಮಾಡಿದ್ವಿ. ಸ್ಥಳದಲ್ಲಿ ಲೋಕೋಪಯೋಗಿ ಇಲಾಖೆಯ ಸೆಕ್ಷನ್ ಅಧಿಕಾರಿ ಸಂಜೀವ್ ಕುಮಾರ್, AEE ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು.